ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತಿನ ದ್ವಾದಶಿಯ ಕದಲೀವನ ಇದು ಕೃಷ್ಣ ಅಲಂಕಾರ. ಕೆಳಗೆ 2 ಬಾಳೆ ಕಂದುಗಳನ್ನು ಇಟ್ಟಿದ್ರು. ನಾನು ಶಾರ್ಟ್ಸಲ್ಲಿಯೂ ಹಾಕಿದ್ದೆ, ಆ ವಿಡಿಯೋ ನೋಡಿ ಕರೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಆನಂತರ ಕೃಷ್ಣನ ಪೂಜೆಗಳನ್ನೆಲ್ಲ ನೋಡಿಕೊಂಡು ಬನ್ನಿ. ತುಂಬ ಮುದ್ದಾಗಿ ಕಾಣ್ತಾ ಇದ್ದೆ ಇವತ್ತು ಕೃಷ್ಣ. ಆನಂತರ ಇವತ್ತು ದ್ವಾದಶಿ, ಏನೆಲ್ಲ ಅಡುಗೆ ಮಾಡಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಆ್ಯಸ್ ಯೂಶ್ವಲ್ ಗಂಜಿ, ಅನ್ನ, ಪಾಯಸ, ಚಿತ್ರಾನ್ನ ಮತ್ತು ಪಲ್ಯ ಎಕ್ಸ್ಟ್ರಾ ಮಾಡಿದ್ದೆ. ಕೋಸಂಬರಿ ಚಟ್ನಿ ಎಲ್ಲ ಮಾಡಿದ್ದೆ. ನೋಡಿ, ಮುಂಚಿನ ಅವತ್ತೇ ನಾನು ಏನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡ್ಬೋದು. ನೈವೇದ್ಯಕ್ಕೆ ಅನ್ನ, ಗಂಜಿಗೆ ಅನ್ನ ಅಲ್ಲ ಅಕ್ಕಿ, ಇದೆಲ್ಲ ಇಟ್ಕೊಂಡು ನೋಡಿ. ತೆಂಗಿನಕಾಯಿ ಇದ್ದಿದ್ದನ್ನು ಹಿಡಿದಿಟ್ಕೋತಾ ಇದ್ದೀನಿ. ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿನೂ ರೆಡಿ ಮಾಡಿ ಇಟ್ಟಿರ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಎದ್ದು ತುಂಬ ಧಾವಂತ ಆಗಿಬಿಡುತ್ತೆ. ಆನಂತರ ತರಕಾರಿನೆಲ್ಲ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗುಳ್ಳ ಬೋಳು ಹುಳಿ ಮಾಡೋಣ ಅಂತ. ಮುಳ್ಳು ಸೌತೆನೋ ಅಷ್ಟೇ ಸಿಪ್ಪೆ ತೆಗೆದೆಲ್ಲ ಇಟ್ಟಿರ್ತೀನಿ, ಏನೂ ಆಗೋದಿಲ್ಲ. ತುಂಬ ಸೆಕೆ ಅಂತಂದರೆ ಫ್ರಿಜ್ಜಲ್ಲಿ ಇಡಬೇಕು. ನೆಲಗಡಲೆ ಹಾಕಿ ನಾಳೆ ಒಂದು ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಮುಂಚಿನ ಅವತ್ತು ರೆಡಿ ಮಾಡಿ ಇಟ್ಟಿದ್ದೆ. ಆನಂತರ ನೋಡಿ ಕಡಲೆಕಾಳು, ಇದು ಬೋಳು ಹುಳಿಗೆ. ಆನಂತರ ನೋಡಿ ಬರಗು, ಮಿಲ್ಲೆಟ್ಸ್ ಇದೆಯಲ್ಲ, ಅದು ಕಿರುಧಾನ್ಯಗಳಲ್ಲಿ ಇದೊಂದು. ಇದರ ಪಾಯಸ ತುಂಬ ಚೆನ್ನಾಗಾಗತ್ತೆ, ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಆನಂತರ ಇಡ್ಲಿ ಹಿಟ್ಟು ನೋಡ್ಬೋದು ನೀವಿಲ್ಲಿ, ನೀಟಾಗಿ ಮೇಲಿನ ತನಕ ಬರುತ್ತೆ ಅದು ನೋಡಿ. ಆನಂತರ ಬೋರೆ ಹಣ್ಣು, ಮಿಸ್ರಿ ಆ್ಯಪಲ್, ಆರೆಂಜ್ ಇದೆಲ್ಲ ತೊಗೊಂಬಂದಿದ್ದೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೋಡಿ. ಒಂದೆಲಗ ಇದನ್ನೂ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ವೀಳ್ಯದೆಲೆ ದೇವರ ನೈವೇದ್ಯಕ್ಕೆಲ್ಲ ಬೇಕು ತಾನೇ. ಆನಂತರ ನೋಡಿದ್ದು ತೊಗರಿ ಬೇಳೆನ ಕುಕ್ಕರಲ್ಲಿ ಹಾಕಿಟ್ಟು ಬೆಳಗ್ಗೆದು ಅಷ್ಟು ಕೆಲವೊಂದು ಸಲ ಎದ್ದೊಳನ ಲೇಟ್ ಆದರೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಸ್ನಾನ ಮಾಡಿ ಒಲೆ ಹಚ್ಚಿ ನೋಡಿ ನಾನು ಇದು ಮಾಡ್ತಾಯಿದ್ದೀನಿ, ಯಾವುದು ಕೋಸಂಬರಿಗೆ ರೆಡಿ ಮಾಡ್ತಾಯಿದ್ದೀನಿ. ಅನ್ನಕ್ಕೆಲ್ಲ ಇಟ್ಟಾಯಿತು, ನಾನು ಒಲೆ ಹಚ್ಚಿಸಿ ಬಿಟ್ಟು ಎಲ್ಲ. ಇದನ್ನ ಕ್ಯೂಬಾಗಿ ಕಟ್ ಮಾಡ್ಕೊಳ್ಳಿ. ನೆಲಗಡಲೆ ಹಾಕೋದ್ರಿಂದ ಬೇಯಿಸಿದ್ದು ತುಂಬಾ ಚೆನ್ನಾಗಾಗುತ್ತೆ. ಇದು ಈ ಥರ ಕಟ್ ಮಾಡಿಕೊಂಡ್ರೆ ಕೊಚ್ಚಕ್ಕೆ ಹೋಗಬೇಡಿ. ನೀವು ತಿನ್ನೋರಾದರೆ ಏನು ಗೊತ್ತಾ, ಇದಕ್ಕೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕೋಬೋದು. ನಾನು ಇದಕ್ಕೆ ನೆಲಗಡಲೆ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಆನಂತರ ನಿಂಬೆಹಣ್ಣು ಇಷ್ಟು ಹಾಕಿದ್ದೀನಿ ನಾನು. ಕಾಯಿ ಮೆಣಸು ನಮ್ಮ ಮನೇಲಿ ಇಷ್ಟಪಡಲ್ಲ, ನಾನು ಜಾಸ್ತಿ ಹಾಕಲಿಕ್ಕೆ ಹೋಗಲ್ಲ. ಈ ಥರ ಚೌಕದ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಆ ನೆಲಗಡಲೆಗೆ ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಕ್ಕಿಟ್ಬಿಡಿ. ನೋಡಿ ಬರೋಗು ಇದೆಯಲ್ಲ, ಅದು ನೆಂದಿದೆ. ಡೈರೆಕ್ಟಾಗಿ ಬೇಯಕ್ಕಿಟ್ಟರೆ ಈಗ ಬೇಗ ಬೇಯುತ್ತೆ ಅದು. 1ಕ್ಕೆ 2 ನೀರು, 1 ಲೋಟೆ 1 ಕಪ್ಪಷ್ಟು ತಗೊಂಡಿದ್ದೀನಿ. 2 ಕಪ್ಪು ನೀರು ಹಾಕಿ ಇಡಬೇಕು. ಸ್ವಲ್ಪ ನೀರು ಎಳ್ಕೊಂಡ ನಂತರ ಹಸುವಿನ ಹಾಲು ಹಾಕಿನೇ ಪಾಯಸ ಮಾಡೋಣ ಇವತ್ತು. ಆನಂತರ ನೋಡಿ ಈಗ ಮೆಂತ್ಯ ತಂಬುಳಿಗೆ ಹುರಿದು ಮೆಂತ್ಯನ ಪುಡಿ ಮಾಡಿಟ್ಟಿರೋದು ಇತ್ತು ನನ್ನ ಹತ್ರ, ಅದೊಂದು ಅರ್ಧ ಚಮಚೆ, ತೆಂಗಿನಕಾಯಿ, ಆನಂತರ ಸ್ವಲ್ಪ ಜೀರಿಗೆ, ಉಪ್ಪು ಇಷ್ಟು ಹಾಕಿ ರುಬ್ಕೊಳ್ಬೇಕು. ಆನಂತರ ಏನು ಗೊತ್ತಾ, ರುಬ್ಬಿಕೊಂಡ ನಂತರ ಅದಕ್ಕೆ ಮಜ್ಜಿಗೆ ಹಾಕಬೇಕು. ಮಜ್ಜಿಗೆ ಹಾಕಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ರೆಡಿಯಾಗಿಬಿಡತ್ತೆ ತಂಬುಳಿ. ತುಂಬ ಹೀಟಾದಾಗ ಈ ತಂಬುಳಿ ತುಂಬ ಹೆಲ್ಪ್ ಆಗುತ್ತೆ. ತುಂಬ ನೀರು, ತುಂಬ ಗಟ್ಟಿ, ಅದು ನಿಮಗೆ ಬೇಕಾದಂಗೆ. ಈ ಅರ್ಧ ಚಮಚೆ ಮೆಂತ್ಯ ಪುಡಿ ಹಾಕೊಳ್ಳೋದ್ರಿಂದ ಅಷ್ಟು ಕಹಿ ಏನು ಬರೋದಿಲ್ಲ. ಮತ್ತೊಂದು ಬೇಕಾದ್ರೆ ಸ್ವಲ್ಪ ಸ್ವಲ್ಪ 1/4 ಚಮಚೆಯಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಮಗೆಲ್ಲ ಇಷ್ಟ ಆಗುತ್ತೆ, ಅದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ತೀವಿ. ನೋಡಿ ರುಬ್ಬಿದ ನಂತರ ಸ್ವಲ್ಪ ತೊಳೆದು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಬೆಲ್ಲ ಹಾಕಿದರೆ ಆಗೋಗ್ಬಿಡುತ್ತು. ಮತ್ತು ಮಜ್ಜಿಗೆ, ಅದಕ್ಕೆ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡ್ತು. ಈಗ ಮಟ್ಟಿ ಗುಳ್ಳ, ವಾದಿರಾಜರ ಕಥೆಯಲ್ಲಿ ಬರುವಂತಹ ಮಟ್ಟಿನ ಗುಳ್ಳ ಇದು. ನನ್ನ ಫ್ರೆಂಡ್ ಮಲ್ಲಿಕಕ್ಕ ಕೊಟ್ಟಿರುವಂಥದ್ದು. ಅದನ್ನ ಹೆಚ್ಚಿಟ್ಬಿಟ್ಟು ಉಪ್ಪು, ಹುಳಿ, ಖಾರ, ಕಾಯಿ ಮೆಣಸು, ಇಂಗು ಇಷ್ಟೇ ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಬೇಕಾದ್ರೆ 1-2 ಕರಿಬೇವಿನ ಸೊಪ್ಪು ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆನಂತರ ಕಡಲೆಕಾಳು ಮತ್ತು ತೊಗರಿಬೇಳೆನ ಕುಕ್ಕರಲ್ಲಿ ನೆನೆಸಿಟ್ಟು ಬೇಯಿಸಿರುವಂಥದ್ದು ನೀವು ನೋಡ್ಬೋದು. ನಾನು ನಿನ್ನೆ ತೋರಿಸಿದ್ದೆ, ಫಸ್ಟ್ ವೀಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ನಿನ್ನೆ ಮಾಡಿದ್ದನ್ನು ನೋಡಿ. ಅದನ್ನ
ಒಟ್ಟಿಗೆ ಹಾಕಿ ಕುದಿಸಬೇಕು. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಇಂಗಿನ ಒಗ್ಗರಣೆನ ಕೊಡುವಂಥದ್ದು. ಇಷ್ಟೇ, ಮತ್ತು ಮಸಾಲೆ ಪುಡಿ ಏನೂ ಬೇಡ, ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೊತ್ತಿಗೆ ನೆಲಗಡಲೆ ಬೇಯಿಸಿಟ್ಟು ಅದನ್ನ ಆರಕ್ಕಿಟ್ಟೆ. ಈಗ ಮೊನ್ನೆ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನೆಲ್ಲಿಕಾಯಿನ ಹೇಗೆ ಸ್ಟೋರೇಜ್ ಮಾಡೋದು ಅಂತಂದ್ಬಿಟ್ಟು, ಆ ನೆಲ್ಲಿಕಾಯಿನ ತೊಗೊಂಬಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಒಂದೆಲಗದು ಚಟ್ನಿ ಮಾಡಿದೆ. ಆನಂತರ ಅದಕ್ಕೆ ಇಂಗು, ಕಾಯಿಮೆಣಸು, ತೆಂಗಿನಕಾಯಿ ಇಷ್ಟು ಹಾಕಿದರೆ ಇತ್ತು. ತುಂಬಾ ಚೆನ್ನಾಗಾಗತ್ತೆ. ದಿನಕ್ಕೊಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಕೂಡ. ಇದು ಕೂದಲು ಚೆಂದಾಗುತ್ತೆ, ಚರ್ಮ ಕೂಡ ತುಂಬ ಹೊಳಪಿಂದ ಬರುತ್ತೆ ಅಂತ ಹೇಳ್ತಾರೆ. ಶುಗರ್ ಇದ್ದವರಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಒಂದೆಲಗದ ಚಟ್ನಿ ನೀವು ಕಾಣ್ಬೋದಲ್ಲಿ. ನಾನು ಡೀಟೇಲಾಗಿ ತೋರಿಸಿಲ್ಲ, ಪ್ರತಿ ಸಲ ತೋರಿಸ್ತೀನಲ್ವ ಅಂತ ತೋರಿಸಿಲ್ಲ ಅಷ್ಟೇ. ಆಮೇಲೆ ತೆಂಗಿನಕಾಯಿ ಗಂಜಿ ಎಲ್ಲ ಮಾಡಿದ್ದೆ, ಅದನ್ನ ಪ್ರತಿ ಸಲ ಏನು ತೋರಿಸೋದು ಅಂತ ತೋರಿಸ್ತಾ ಇಲ್ಲ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ನಂತರ ಇಂಗು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ಕೆಲವರು ಕೆಂಪು ಮೆಣಸು ಕೂಡ ಹಾಕ್ತಾರೆ. ನಾನು ಕೆಂಪು ಮೆಣಸೆಲ್ಲ ಸುಮ್ಮನೆ ಎಸೆಯೋದಲ್ವ ಅಂತ ಹಾಕೋದಿಲ್ಲ. ಈ ಥರನೂ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಚಟ್ನಿ ಕೂಡ ಆಗಿಬಿಡ್ತು. ಆನಂತರ ಈಗ ಪಾಯಸದ ಕಡೆಗೆ ಹೋಗೋಣ ನಾವು. ಪಾಯಸ ಅಲ್ಲ, ಕೋಸಂಬರಿ. ನೋಡಿ, ಸೌತೆಕಾಯಿ ಹೆಚ್ಚಿಟ್ಟಿದ್ನಲ್ಲ, ಅದಕ್ಕೆ ಬೆಂದ ನೆಲಗಡ್ಡೆನೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಏನು ಗೊತ್ತಾ, ಉಪ್ಪು, ನಿಂಬೆಹಣ್ಣು ಇಷ್ಟು ಹಾಕಿದರೆ ಸಾಕು. ಒಗ್ಗರಣೆ ಏನು ಬೇಡ ಇದಕ್ಕೆ. ನೀವು ತಿನ್ನೋರಾದರೆ ಟೊಮೆಟೊ ಮತ್ತು ಈರುಳ್ಳಿ ಹಸಿನೇ ಹಾಕ್ಕೊಳ್ಳಿ. ಟೊಮೆಟೊದು ಬೀಜ ತೆಗೆದು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಲಿಂಬೆಹಣ್ಣು ಹಾಕಿದೆ, ಆನಂತರ ಸ್ವಲ್ಪ ಶುಂಠಿ ಹಾಕಿದೆ. ಯಾಕಂದರೆ ಇಲ್ಲಾಂದರೆ ಮತ್ತು ಚಾಟ್ ಮಸಾಲ ಹಾಕ್ಕೊಳ್ಬೇಕು ಮೇಯ್ನ್ ಇದಕ್ಕೆ. ದೇವರಿಗೆ ನೈವೇದ್ಯ ಇಡೋ ಕಾರಣ ನಾನು ಚಾಟ್ ಮಸಾಲ ಹಾಕಿದೆ, ಬರೀ ಉಪ್ಪು ಹಾಕಿದೆ, ಅದೂ ಚೆನ್ನಾಗಾಗುತ್ತೆ. ಉಪ್ಪು ಹಾಕ್ಕೋಬೇಕಿದ್ರೆ ನೋಡ್ಕೊಳ್ಳಿ, ಯಾಕಂದರೆ ನಾವು ನೆಲಗಡಲೆ ಬೇಯಿಸುವಾಗೂ ಉಪ್ಪು ಹಾಕ್ಕೊಂಡಿರ್ತೀವಿ. ಇದನ್ನ ಮಿಕ್ಸ್ ಕೊನೆಗೆ ಸರ್ವ್ ಮಾಡುವಾಗ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ ಸೌತೆಕಾಯಿ, ಚೆಂದಾಗೋದಿಲ್ಲ ಅದು. ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಂಡೆ ಕಾಣ್ಬೋದು. ಆನಂತರ ಪಾಯಸದ ಹತ್ರ ಬರೋಣ. ಪಾಯಸ ಬೆಂದಾಯಿತು ಬರಗು. ನೋಡಿ, ಅದಕ್ಕೀಗ ಸಿಹಿ ಹಾಕೋಣ. ಏನಂದರೆ ಸಕ್ಕರೆ, ಏಲಕ್ಕಿ, ಬಾದಾಮಿ 10, ಆನಂತರ ಕೇಸರಿ ಇಷ್ಟನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಪಾಯಸಕ್ಕೆ ಹಾಕಿ ಸ್ವಲ್ಪ ಮಿಲ್ಕ್ ಮೇಡ್ ಕೂಡ ಹಾಕಿದ್ದೆ ನಾನು. ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಬೇಕು ಅಷ್ಟೇ. ಬೇಕಂದರೆ ಎಕ್ಸ್ಟ್ರಾ ನೀರು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. 1 ಚಮಚೆಯಷ್ಟು ತುಪ್ಪ ಹಾಕ್ಕೊಳ್ಳಿ. ಸಿಹಿಗೆ ಯಾವತ್ತೂ ತುಪ್ಪ ಚೆನ್ನಾಗಾಗುತ್ತೆ. ನಾನು ಹಾಕಿರುವಂತಹ ಸಕ್ಕರೆ ಅದು ಬ್ರೌನ್ ಸಕ್ಕರೆ, ಅಂದರೆ ಬ್ರೌನ್ ಶುಗರ್ ಅಂತೆ, ಅನ್ಪಾಲಿಶ್ಡ್ ಶುಗರ್ ಅಂತ ಬರುತ್ತೆ, ಅದನ್ನ ಹಾಕ್ಕೊಂಡಿದ್ದೀನಿ, ನೀವು ಕಾಣ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು. ನಾನು ಆರ್ಟ್ ಆಫ್ ಲಿವಿಂಗ್ ಅವ್ರದ್ದು ತರ್ತೇನೆ, ಅಥವಾ ಪ್ಯಾರಿಸ್ ಅವ್ರದ್ದು ಸಿಗುತ್ತೆ, ಅವ್ರದ್ದು ತರ್ತೀನಿ ನಾನು. ಹಾಕಿ ನೋಡಿ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸಿದ್ರೆ ಪಾಯಸ ರೆಡಿಯಾಗಿಬಿಡ್ತು. ಇವತ್ತು ಸ್ವಲ್ಪ ಬೇಗ ಇದ್ದ ಕಾರಣ ಕೆಲಸ ಬೇಗ ಆಗಿತ್ತು. ನೋಡಿ, ಆ ಪಾಯಸ ಸ್ವಲ್ಪ ಗಟ್ಟಿ ಇತ್ತು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕಿಟ್ಟೆ. ಅದಕ್ಕೆ ನೋಡಿ, ನಾನು ಬೆಳಗಿನ ಜಾವ ಹೇಗಿರ್ತೀನಿ ನೋಡಿ, ಗಡಿಬಿಡಿ ಆಗ್ತಾ ಇರುತ್ತೆ. ಇವತ್ತು ಸ್ವಲ್ಪ ಫ್ರೀ ಇರ್ತದೆ, ಅದಕ್ಕೆ ತೆಗೆದು ಸ್ವಲ್ಪ ಹೇಗೆ ಕಾಣ್ತೀವಿ ನೋಡಿ. ಮಾತಾಡಬೇಕು ಅಂದ್ಕೊಂಡೆ, ಯಾಕಂದರೆ ಹಾಡು ಬರ್ತಾಯಿತ್ತು ಹಿಂದ್ಗಡೆಯಿಂದ, ನಾನು ಮೊಬೈಲೆಲ್ಲ ಹಾಡು ಹಾಕಿದ್ದೆ, ಅದಕ್ಕೆ ಈಗ ಮಾತಾಡ್ತಾಯಿದ್ದೀನಿ. ನೋಡಿ, ಒಂದು ಕಡೆಯಿಂದ ಒಲೆಯಲ್ಲಿ ಗಂಜಿ ಬೇಯ್ತಾ ಉಂಟು, ಅನ್ನ ಆಗಿದೆ ನೋಡ್ಬೋದು, ಮೆಸ್ಸಪ್ಪಾಗಿದೆ ತುಂಬ, ಅದನ್ನೆಲ್ಲ ನೋಡಬೇಡಿ. ಆನಂತರ ಈ ಕಡೆಯಿಂದ ಇಡ್ಲಿ, ಈ ಕಡೆಯಿಂದ ಪಾಯಸನೂ ಆಗ್ತಾಯಿತ್ತು. ನೋಡಿ, ಪಾಯಸನೂ ಆಗಿತ್ತು, ಸಾರಿ. ನೆಕ್ಸ್ಟ್ ನೋಡಿ, ಕೋಸಂಬರಿ ಕೂಡ ರೆಡಿ ಮಾಡಿ ಇಟ್ಟಿದ್ದು ಅಲ್ಲೇ ಇದೆ. ಆನಂತರ ಚಟ್ನಿ ಒಂದು ಕಡೆಯಿಂದ, ಇದಕ್ಕೆಲ್ಲ ಒಗ್ಗರಣೆ ಹಾಕಬೇಕು ಅಷ್ಟೇನೇನು. ಆನಂತರ ಒಂದು ಜ್ಯೂಸ್ ಮಾಡಬೇಕು ನೋಡಿ. ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ನೋಡಿ, ಮಿಕ್ಸಿಗೆ ಪುದೀನ ಹಾಕಿ, ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಗಿಂದ ಹಾಗೆ ಹಾಕಿ, ಆನಂತರ ಕರಿಬೇವಿನ ಸೊಪ್ಪು, ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್,
ಇದನ್ನೆಲ್ಲ ಹಾಕಿ ಆನಂತರ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡೆ. ಶುಂಠಿ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಐಸ್ ಕ್ಯೂಬ್ ಹಾಕ್ಕೊಂಡು ರುಬ್ಕೊಂಡೆ. ನೋಡ್ಬೋದು ಬ್ಲ್ಯಾಕ್ ಸಾಲ್ಟ್ ಐಸ್ ಕ್ಯೂಬ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಇದಕ್ಕೆ ಸಿಹಿ ಜಾಸ್ತಿ ಬೇಕಾಗಲ್ಲ. ಈ ಉಪವಾಸ ಮಾಡಿ ಹೇಳ್ತೀವಲ್ಲ, ಇದು ತುಂಬ ಫ್ರೆಶ್ ಅಪ್ ಆಗಿರುತ್ತೆ. ನಾನು ಲಾಸ್ಟು ದ್ವಾದಶಿಗೂ ನಿಮಗೆ ತೋರಿಸಿದ್ದೆ ಇದನ್ನ ಪುದೀನ ಜ್ಯೂಸನ್ನು. ಇದನ್ನ ದೇವರಿಗೆ ಇಟ್ಟಿಲ್ಲ, ನಾನು ದೇವರಿಗೆ ಇಟ್ಟ ನಂತರ ನಾನು ಮಾಡಿರುವಂಥದ್ದು. ಕೆಲವೊಂದು ಸಲ ಏನು ಗೊತ್ತಾ, ಗಡಿಬಿಡಿ ಆಗಿಬಿಡುತ್ತೆ ಸ್ವಲ್ಪ ರೆಕಾರ್ಡಿಂಗ್ ಮಾಡಬೇಕಿದ್ರೆ. ಆನಂತರ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ, ಕಾಣ್ಬೋದು ನೀವು. ಎಲ್ಲ ಮಿಕ್ಸಿಗೆ ಹಾಕಿ ಸೋಸ್ಕೋಬೇಕು. ಸ್ವಲ್ಪ ಕಹಿ ಎಲ್ಲ ಇರುತ್ತೆ. ಇದು ಆಗಿಂದಾಗೆ ಮಾಡಿ ಕುಡಿಬೇಕು, ಇಲ್ಲಾಂದರೆ ನಿಂಬೆ ಹಣ್ಣು ಇದೆಯಲ್ಲ ಅದನ್ನ ಸಿಪ್ಪೆ ಸಮೇತ ಹಾಕೋದ್ರಿಂದ ಸ್ವಲ್ಪ ಕಹಿ ಬರುತ್ತೆ. ಈಗ ಒಂದು 10 ನಿಮಿಷದಲ್ಲಿ ಕುಡಿತೀವಿ ಅಂದಾಗ ಮಾತ್ರ ಮಾಡಿಡಿ, ಇಲ್ಲಾಂದರೆ ಮಾಡಿ ಫ್ರಿಜ್ಜಲ್ಲಿ ಇಡಲಿಕ್ಕೆಲ್ಲ ಹೋಗಬೇಡಿ, ಇದು ಕಹಿ ಬರುತ್ತೆ. ಸ್ವಲ್ಪ ಕಹಿ ಇರುತ್ತೆ ಇದು, ಇಲ್ಲಾಂದ್ರೂ ನೋಡಿ. ಇನ್ನೊಂದು ಸಲ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಅದರ ರಸ ತೆಕ್ಕೊಂಡೆ ನಾನು. ಆಮೇಲೆ ಮಂಗಳೂರು ಸೌತೆದು ಪಲ್ಯ ಮತ್ತು ಚಿತ್ರಾನ್ನ ಮಾಡಿ, ಅದನ್ನ ತೋರಿಸಿಲ್ಲ ನಿಮಗೆ. ಆಯಿತು ನೋಡಿ, ಅಡಿಗೆ ಎಲ್ಲ ಜ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ನೋಡಿ ಫ್ರೆಂಡ್ಸ್. ಚಿತ್ರಾನ್ನ, ಅನ್ನ, ಕೋಸಂಬರಿ, ಪಲ್ಯ, ಚಟ್ನಿ, ತಂಬುಳಿ, ಜ್ಯೂಸು, ಬೋಳ್ಹುಳಿ, ಇದು ಕೋಸಂಬರಿದು, ಇದೆಲ್ಲ ರೆಡಿ ಆಯಿತು ನೋಡಿ. ಈ ಕಡೆಯಿಂದ ಪಾಯಸನೂ ಇದೆ, ನೀವು ಕಾಣ್ಬೋದು. ಮಜ್ಜಿಗೆ ಅಲ್ಲ ಸಾರಿ, ಮೊಸರು ದೇವರಿಗೆ ಇಟ್ಟಿರುವಂಥದ್ದು ಎಲ್ಲನೂ ರೆಡಿ ಆಯಿತು. ಈ ಕಡೆಯಿಂದ ತಟ್ಟೆ ಇಡ್ಲಿನೂ ಇದೆ, ನೀವು ಕಾಣ್ಬೋದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಲೈಕ್ ಶೇರ್ ಕಮೆಂಟ್ಸ್ ಮಾಡಿದ್ರೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.